ಇಂದು ದೇಶಾದ್ಯಂತ ಶಿವರಾತ್ರಿಯ ಸಂಭ್ರಮ. ಮಹಾಶಿವರಾತ್ರಿ ಅಂಗವಾಗಿ ಉಡುಪಿಯ ಪ್ರಮುಖ ಶಿವ ದೇವಾಲಯಗಳಲ್ಲಿ ಇಂದು ಮುಂಜಾನೆಯಿಂದಲೇ ವಿಶೇಷ ಪೂಜೆಗಳು ನಡೆದವು. ಭಜನೆ, ಜಾಗರಣೆ ಮತ್ತು ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದು ಸಾವಿರಾರು ಭಕ್ತರು ಪೂಜೆ ಸಲ್ಲಿಸಿದ್ದಾರೆ. ಇಂದು ರಾತ್ರಿ ಎಲ್ಲ ಶಿವಾಲಯಗಳಲ್ಲೂ ಕೂಡ ಬಹುತೇಕ ವಿಶೇಷ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಜಾಗರಣೆ ಪ್ರಯುಕ್ತ ಭಜನೆಗಳು, ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿ ಅಂದರೆ ಶಿವಭಕ್ತರಿಗೆ ಬಹಳ ವಿಶೇಷವಾಗಿದ್ದು ಉಡುಪಿಯಲ್ಲೂ ಕೂಡ ಅನಂತೇಶ್ವರ, ಚಂದ್ರಮೌಳೀಶ್ವರ, ಕೊಡಬೂರಿನ ಶಂಕರನಾರಾಯಣ, ಕುಂದಾಪುರದ ಕುಂದೇಶ್ವರ ಹಾಗೆ ಅನೇಕ ಶಿವಾಲಯಗಳು ಬಹಳಷ್ಟು ಪ್ರಸಿದ್ಧಿ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ಧಗದ್ಧಗಜ್ವಲಲ್ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಹರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರಸ್ಫುರದೃಗಂಧ ಸಂತತಿ ಪ್ರಮೋದಮಾನ ಮಾನಸಿ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುಂದರಾಪದಿ ರುಚಿದ್ದಿಗಂಬರೆ ಮನೋ ವಿನೋದಮೇತು ವಸ್ತುನಿ ಜಟಾಭುಜಂಗ ಪಿಂಗಡ ಸ್ಫುರತ್ ಫಣಾಮಣಿ ಪ್ರಭಾ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂ ಧನಂಜಯ ಸ್ಫುಲಿಂಗಭ ನಿಪೀತ ಪಂಚಸಾಯಕಂ ನಮನ್ ನಿಲಿಂಪನಾಯಕಂ ಸುಧಾಮಯೂಖಲೇಖಯ ವಿರಾಜಮಾನ ಶೇಖರಂ ಮಹಾಕಪಾಲಿ ಸಂಪದೆ ಶಿರೋಜಟಾಲಮಸ್ತು ನಃ ಕರಾಳ ಫಾಲ ಪಟ್ಟಿಕಾಧ